ಕುರ್ಲಾದ ಬಂಟರ ಭವನದಲ್ಲಿ ಫೆಬ್ರವರಿ 25ರ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಶ್ರೀಮತಿ ರಾಧಾಬಾಯಿ ಭಂಡಾರಿ ಸಭಾಗೃಹದಲ್ಲಿ ಮಹಾರಾಷ್ಟ್ರದ ಕನ್ನಡಿಗ ಕಲಾವಿದರ ಪರಿಷತ್ತು ಆಯೋಜಿಸಿದ ದಶಮಾನೋತ್ಸವ ಸಂಭ್ರಮದಲ್ಲಿ ಮುಂಬಯಿಯ ಬಂಟ ಸಂಘದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಮಿತಿ ಹಾಗೂ ಬೆಂಗಳೂರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಇವರ ಜಂಟಿ ಆಶ್ರಯದಲ್ಲಿ ನಡೆದ ದಶಮಾನೋತ್ಸವದಲ್ಲಿ ಮುಂಬಯಿಯ ಕನ್ನಡಿಗ ಬಂಧುಗಳು ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದ ಕಲಾವಿದರು ಭಾಗವಹಿಸಿದರು. ಈ ಒಂದು ಸುಂದರ ಕಾರ್ಯಕ್ರಮ ಮುಂಬೈ ನಗರದ ಕನ್ನಡಿಗರ ಮನೆ ಮಾತಾಗಿದೆ ಅಂದ್ರೆ ತಪ್ಪಾಗಲಾರದು. ಮಹಾರಾಷ್ಟ್ರದ ಕನ್ನಡಿಗ ಕಲಾವಿದರ ಪರಿಷತ್ತು ಉಪಾಧ್ಯಕ್ಷರಾದ ಕಮಲಾಕ್ಷ ಸರಾಫ್ ಅವರು ಕಲಾರಂಗಕ್ಕೆ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ ಅಂದರೆ ತಪ್ಪಾಗಲಾರದು. 2007ರ ನವೆಂಬರ್ 17ರಂದು ನಂದಾದೀಪ ಎಂಬ ಕೊಂಕಣಿ ನಾಟಕದಲ್ಲಿ 2 ಗಂಟೆ 20 ನಿಮಿಷದ ಅಭಿನಯ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಆಗಿರುವುದು ವಿಶೇಷತೆಯಾಗಿದೆ. ಈ ಒಂದು ನಾಟಕ ಡಾಕ್ಟರ್ ಚಂದ್ರಶೇಖರ್ ಶೆಣೈ ಅವರ ನಿರ್ದೇಶನದಲ್ಲಿ ಮುಂಬಯಿಯ ತ್ರಿವೇಣಿ ಕಲಾ ಸಂಗಮದಲ್ಲಿ 50 ಪ್ರದರ್ಶನ ಕಂಡ ಕೀರ್ತಿಯ ಕಿರೀಟ ಕಮಲಾಕ್ಷ ಅವರಿಗೆ ಸಲ್ಲುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಕಲಾರಂಗಕ್ಕೆ ಮುಡಿಪಾಗಿಟ್ಟ ಕಮಲಾಕ್ಷ ಸರಾಫ್ ಅವರ ಕೊಡುಗೆ ಅಪಾರವಾಗಿದೆ. ಮುಂದೆಯೂ ಕಮಲಾಕ್ಷ ಸರಾಫ್ ಅವರು ಕಲಾರಂಗದಲ್ಲಿ ಗಿನ್ನೆಸ್ ದಾಖಲೆ ನಿರ್ಮಿಸಲಿ ಎನ್ನುವುದೇ ನಮ್ಮ ಟಿವಿಯ ಹಾರೈಕೆ. ಮಹಾರಾಷ್ಟ್ರ ಕನ್ನಡಿಗ ಕಲಾವಿದರ ಪರಿಷತ್ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಹೆಗ್ಡೆಯವರ ಶ್ರಮ ನಿಜಕ್ಕೂ ಮೆಚ್ಚುವಂತಹದ್ದು. ಮುಂಬೈ ಮಹಾನಗರದ ವಿವಿಧ ಕಲಾ ಪ್ರಕಾರದ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸಿದ ಕೀರ್ತಿ ಸುರೇಂದ್ರ ಕುಮಾರ್ ಅವರಿಗೆ ಸಲ್ಲುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕಲಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಕಲಾವಿದರನ್ನ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಜರುಗಿತು. ಸಂಘ ಮತ್ತು ಮಹಾರಾಷ್ಟ್ರ ಕನ್ನಡಿಗರ ಕಲಾವಿದರ ಪರಿಷತ್ತು ಜತೆ ಸೇರಿ ಜಂಟಿಯಾಗಿ ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ಮತ್ತು ಕನ್ನಡ ಇಲಾಖೆಯನ್ನು ಮುಂದಿಟ್ಟುಕೊಂಡು ಗೌರಿ ತನಯ ಗಜಾನನ ಗಜಾನನ ಹೇ ಗಜಾನನ ಗೌರಿ ತನಯ ಗಜಾನನ ಹೇ ಶಿವನಂದನ ಜಯ ಜಗವಂದನ ವಿದ್ಯಾ ಬುದ್ಧಿ ಪ್ರದಾಯಕ ಪರಮ ನಿರಂಜನ ಮೂಷಿಕ ವಾಹನ ವಿಘ್ನ ವಿನಾಶಕ ಗಜಾನನ ಗಜಾನನ ಹೇ ಗಜಾನನ ಗೌರಿ ತನಯ ಗಜಾನನ. ಕನ್ನಡಿಗರ ಕಲಾವಿದ ಪರಿಷತ್ತು ಮಹಾರಾಷ್ಟ್ರ ರಿಜಿಸ್ಟರ್ಡ್ ದಶಮಾನೋತ್ಸವ ಸಮಾರಂಭಕ್ಕೆ ಇವತ್ತಿನ ದಿನ ವೇದಿಕೆಯಲ್ಲಿ ಉಪಸ್ಥಿತಿರುವ ಸರ್ವ ಗಣ್ಯರಿಗೆ ಹಾಗೂ ಸಭೆಯಲ್ಲಿ ಹಾಜರಿರುವ ನಿಮಗೆಲ್ಲರಿಗೂ ನಮ್ಮ ಆತ್ಮೀಯ ಸ್ವಾಗತ. ಇವತ್ತಿನ ದಿನ ಶುಭ ದಿವಸ. ದಶಮಾನೋತ್ಸವ ಸಂಭ್ರಮವು ಬಂಟರ ಸಂಘ ಮುಂಬಯಿಯ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಸಮಿತಿಯ ಸೌಜನ್ಯದ ಮೇರೆಗೆ ಹಾಗೂ ಅವರ ಜಂಟಿ ಆಶ್ರಯದಲ್ಲಿ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸಂಘ ಬೆಂಗಳೂರು ಇವರ ಸಹಯೋಗದಿಂದ ನಡೆಯುತ್ತಾ ಇದೆ. ಇದು ಒಂದು ಆನಂದದ ಮತ್ತು ಅಭಿನಂದನೆಯ ವಿಷಯ. ಕಲಾವಿದರಾದ ನಮ್ಮ ಸೌಭಾಗ್ಯವೇ ನಿಜ. ಈ ಶುಭ ಅವಸರದಲ್ಲಿ ಬಂಟರ ಸಂಘ ಅಧ್ಯಕ್ಷ ಶ್ರೀ ಪ್ರಭಾಕರ್ ಎಲ್ ಶೆಟ್ಟಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬರಮಾಡಿದ್ದಾರೆ. ಅದು ನಮ್ಮ
ಪರಮ ಸೌಭಾಗ್ಯವೆಂದೇ ನಾವು ಭಾವಿಸ್ತಾ ಇದ್ದೇವೆ. ಪ್ರಭಾಕರ್ ಶೆಟ್ಟಿ ಅವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ಕೃಷ್ಣ ಮಿಟ್ಟಲ್ ಪ್ರತಿಷ್ಠಾನ ಮುಂಬಯಿಯ ಸಂಸ್ಥಾಪಕರಾದ ವಿದ್ವಾನ್ ಕೈರಭಟ್ಟು ವಿಶ್ವನಾಥ ಭಟ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವದಿಸಲು ಚಿತ್ತೈಸಲಿದ್ದಾರೆ. ಅವರಿಗೆ ನಮ್ಮೆಲ್ಲ ಪರವಾಗಿ ಅವರು ಬಂದಾಗ ನಾವು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಮಹಾರಾಷ್ಟ್ರದ ಎಲ್ಲ ಪ್ರಕಾರದ ಕಲಾವಿದರಿಗೆ ಮಾರ್ಗದರ್ಶಕರಾಗಿ ಪ್ರತಿಯೊಬ್ಬ ಕಲಾವಿದರ ಮನಸ್ಸಿನಲ್ಲಿ ಹೊಸ ಚೈತನ್ಯ ತುಂಬಿಸುತ್ತಾ ಬರುತ್ತಿದ್ದಂಥ ಹಾಗೂ ಹೊಸ ದಿಶೆಯನ್ನು ತೋರಿಸುತ್ತಿರುವ ಕನ್ನಡಿಗ ಕಲಾವಿದರ ಪರಿಷತ್ತಿನ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಹೆಗಡೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ರವೀಂದ್ರನಾಥ್ ಭಂಡಾರಿಯವರು ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ಮಾಡುವ ಹಾಗೆ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಪರಿಷತ್ತಿನ ವತಿಯಿಂದ ಹಾರ್ದಿಕ ಸ್ವಾಗತಗಳು. ವೇದಿಕೆಯಲ್ಲಿ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಶ್ರೀ ಐಕಳ್ ಹರೀಶ್ ಶೆಟ್ಟಿ, ಗೌರವ ಉಪಾಧ್ಯಕ್ಷ ಶ್ರೀ ಪದ್ಮನಾಭ ಪಯ್ಯಡೆ ಇನ್ನು ಬರುವರಿದ್ದಾರೆ. ಹಾಗೂ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಕಣಂದಲೆ ಸುರೇಶ್ ಭಂಡಾರಿಯವರು ಉಪಸ್ಥಿತರಾದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ 14 ವರ್ಷಗಳಿಂದ ಎಸ್ ಟಿ ವಿಜಯಕುಮಾರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಕನ್ನಡಿಗ ಕಲಾವಿದ ಪರಿಷತ್ತು ಜನಿಸಿ 2008ರಲ್ಲಿ ಟ್ರಸ್ಟ್ ಅಧಿನಿಯಮದ ಅಂತರ್ಗತ ರಿಜಿಸ್ಟರ್ಡ್ ಆಗಿ ಕರ್ನಾಟಕದ ಮೂಲದ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರೇಕ್ಷಕರ ಎದುರು ಪ್ರದರ್ಶಿಸಲು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವ ಏಕಮೇವ ಸಂಸ್ಥೆ ಕನ್ನಡಿಗರ ಕಲಾವಿದರ ಪರಿಷತ್ ಮಹಾರಾಷ್ಟ್ರ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಕರ್ನಾಟಕದಲ್ಲಿ ಹುಟ್ಟಿ ಬಂದ ಕನ್ನಡ, ಕೊಂಕಣಿ, ತುಳು, ಕೊಡವ, ಬ್ಯಾರಿ ಭಾಷೆಗಳ ಕಲಾವಿದರಿಗೆ ಒಂದು ವಿಶೇಷ ಸಂಕಲ್ಪವನ್ನು ನೀಡಿ ಕಲಾವಿದರ ಶ್ರೇಯೋಭಿವೃದ್ಧಿಗೆ ನಾಂದಿ ಹಾಕಿದ ಜಯ ಕಲಾವಿದರ ಪರಿಷತ್ಗೆ ಸೇರಲೇಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಲಾವಿದರಿಗಾಗಿ ಸ್ಥಾಪಿಸಿದಂಥ ಈ ಸಂಸ್ಥೆ ಎಲ್ಲ ಕಲಾವಿದರನ್ನು ಒಂದೇ ವೇದಿಕೆ ಅಡಿಯಲ್ಲಿ ತಂದು ಮಹಾರಾಷ್ಟ್ರದ ಎಲ್ಲ ಕಲೆ ಮತ್ತು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆ ಎಂಬಂತೆ ಕಲಾವಿದರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ದೇಶವನ್ನು ಇಟ್ಟುಕೊಂಡು ಪ್ರಗತಿ ಪಥದಲ್ಲಿ ಸಾಗುತ್ತಾ ಇದೆ. ಪ್ರಸ್ತುತ ಅಧ್ಯಕ್ಷ ಶ್ರೀ ಸುರೇಂದ್ರ ಕುಮಾರ್ ಹೆಗಡೆ ಅವರ ದಕ್ಷ ಪರಿಕಲ್ಪನೆ ಮೇರೆಗೆ 10 ಕಾರ್ಯಕಾರಿ ಸಮಿತಿಯ ಸದಸ್ಯರ ಜೊತೆಗೆ ಕಲಾವಿದರ ಉದ್ಧಾರಕ್ಕಾಗಿ ಅರ್ಥಪೂರ್ಣ ವೇದಿಕೆಗಳುಳ್ಳ ಕಲೋತ್ಸವ ಆಯೋಜನೆಯಲ್ಲಿ ಯಶಸ್ವಿಯಾಗಿದ್ದು ನಮಗೆಲ್ಲ ಖುಷಿ ತಂದಿದೆ. ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರ ಎಲ್ಲ ಗಣ್ಯರಿಗೆ ನಾನು ಮಗದೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಬಂಟ್ ಸಂಘ ಮುಂಬೈ ಇದರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಮಿತಿ ಹಾಗೂ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇದರ ಸಹಕಾರದೊಂದಿಗೆ ಆಯೋಜಿಸಲಾಗಿದ್ದ ಸಮಾರಂಭದ ಅಧ್ಯಕ್ಷತೆ ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರ ಇದರ ಅಧ್ಯಕ್ಷ ಸುರೇಂದ್ರ ಕುಮಾರ್ ಹೆಗಡೆ ವಹಿಸಿದ್ದು, ಅತಿಥಿಗಳಾಗಿ ಬಂಟ್ ಸಂಘ ಮುಂಬೈ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ, ಉದ್ಯಮಿ ಹಾಗೂ ಸಮಾಜ ಸೇವಕರುಗಳಾದ ಬಿ ವಿವೇಕ್ ಶೆಟ್ಟಿ, ಕರುಣಾಕರ್ ಎಂ ಶೆಟ್ಟಿ, ಶಂಕರ್ ಶೆಟ್ಟಿ ವಿರಾರ್, ಭಾಸ್ಕರ್ ಶೆಟ್ಟಿ ಖಾಂದೇಶ್, ಶ್ರೀನಿವಾಸ್ ಸಾಫಲ್ಯ, ಎನ್ ಪಾಲ್, ಐಕಳ ಗುಣಪಾಲ್ ಶೆಟ್ಟಿ, ಡಾಕ್ಟರ್ ಆರ್.ಕೆ. ಶೆಟ್ಟಿ, ಸಂತೋಷ್ ಶೆಟ್ಟಿ ಪುಣೆ, ಲತಾ ಪ್ರಭಾಕರ್ ಶೆಟ್ಟಿ, ಅಮರ್ನಾಥ್ ಶೆಟ್ಟಿ ಮತ್ತಿತರ ಗಣ್ಯರು ಹಾಜರಿದ್ದು, ಮಹಾನಗರದಲ್ಲಿನ ಹಿರಿಯ ಪತ್ರಕರ್ತೆ, ಸಾಹಿತಿ, ಕವಯಿತ್ರಿ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರಿಗೆ ವಿಶೇಷ ಪ್ರಶಸ್ತಿ ಹಾಗೂ ಸಾಹಿತ್ಯದ ಸಿರಿ ಕಲಾವಿದರ ಐಸಿರಿ ಬಿರುದು ಪ್ರದಾನಿಸಿ ಸನ್ಮಾನಿಸಿದರು. ಕಲಾಕ್ಷೇತ್ರದ ವಿವಿಧ ಅಪ್ರತಿಮ ಕಲಾವಿದರಾಗಿ ಸೇವೆ ಸಲ್ಲಿಸಿದ ಹಿರಿಯ ಕಲಾವಿದರುಗಳಾದ ಕೆ ಶೆಟ್ಟಿ, ಬಿಬಿ ಜೋಶಿ, ದೇವದಾಸ್ ಶೆಟ್ಟಿ, ರಾಘು ಪಿ ಶೆಟ್ಟಿ, ಶೈಲಜಾ ಮಧುಸೂದನ್ ಪರವಾಗಿ ಮಧುಸೂದನ್ ರಾವ್, ಶೇಖರ್ ಕೋಟ್ಯಾನ್, ಶಿವರಾಜ್ ಸುವರ್ಣ, ಚಂದ್ರಪ್ರಭಾ ಸುವರ್ಣ, ಶ್ಯಾಮಾ ಎನ್ ಶೆಟ್ಟಿ, ಕೆಮ್ರಾಲ್ ಅವರಿಗೆ ಅತಿಥಿಗಳು ಸನ್ಮಾನಿಸಿ ಗೌರವಿಸಿದರು. ವೇದಿಕೆಯಲ್ಲಿ ಬಂಟ್ ಸಂಘ ಮುಂಬೈ ಉಪಾಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಜತೆ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಶೆಟ್ಟಿ ಕುತ್ಯಾರ್,
ಜತೆ ಕೋಶಾಧಿಕಾರಿ ಮಹೇಶ್ ಎಸ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಲತಾ ಜಯರಾಮ್ ಶೆಟ್ಟಿ, ಬಂಟ್ ಸಂಘ ಮುಂಬೈ ಇದರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಮಿತಿ ಕಾರ್ಯಾಧ್ಯಕ್ಷ ರವೀಂದ್ರನಾಥ್ ಎಂ ಭಂಡಾರಿ, ದಶಮಾನೋತ್ಸವ ಸಮಿತಿ ಸಂಘಟನಾ ಕಾರ್ಯದರ್ಶಿ ದೇವದಾಸ್ ಪಿ ಸಾಲ್ಯಾನ್, ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷ ಎಸ್ಟಿ ವಿಜಯ್ ಕುಮಾರ್ ತಿಂಗಳಾಯ, ಉಪಾಧ್ಯಕ್ಷರುಗಳಾದ ಕಮಲಾಕ್ಷ ಜಿ ಸರಾಫ್ ಮತ್ತು ನ್ಯಾಯವಾದಿ ಸುಭಾಷ್ ಪಿ ಶೆಟ್ಟಿ, ಗೌರವ ಕೋಶಾಧಿಕಾರಿ ಪಿಬಿ ಚಂದ್ರಹಾಸ್, ಜೊತೆ ಕಾರ್ಯದರ್ಶಿ ಚಂದ್ರಾವತಿ ದೇವಾಡಿಗ, ಜೊತೆ ಕೋಶಾಧಿಕಾರಿ ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಿತರುಗಳಾಗಿ ಉಮಾಕೃಷ್ಣ ಶೆಟ್ಟಿ, ಶಿವರಾಮ ಜಿ ಶೆಟ್ಟಿ ಅಜಿಕಾರು, ಶ್ಯಾಮ ಎನ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ರತ್ನಾಕರ್ ಶೆಟ್ಟಿ ಮುಂಡ್ಕೂರು, ಹರೀಶ್ ಎನ್ ಶೆಟ್ಟಿ ಮಲಾಡ್, ಸಿಎ ಸದಾಶಿವ ಶೆಟ್ಟಿ ಕುಶಲ ಭಂಡಾರಿ ಥಾಣೆ, ಸುಧಾಕರ್ ಜಿ ಪೂಜಾರಿ, ಮಂಜುನಾಥ ಬನ್ನೂರು, ಸುಬ್ಬಯ್ಯ ಶೆಟ್ಟಿ ಕಲ್ಯಾಣ್, ಸಂಯೋಜಕರುಗಳಾದ ಕರ್ನೂರು ಮೋಹನ್ ರೈ ಮತ್ತು ಪದ್ಮನಾಭ ಸಸಿಹಿತ್ಲು, ದಶಮಾನೋತ್ಸವ ಸಮಿತಿ ಉಪಾಧ್ಯಕ್ಷ ಅನಿಲ್ ಶೆಟ್ಟಿ ಏಳಿಂಚೆ, ಕೈಪಿಡಿ ಸಮಿತಿ ಕಾರ್ಯಾಧ್ಯಕ್ಷ ಜಿಟಿ ಆಚಾರ್ಯ, ಸಂಚಾಲಕ ದಯಾನಂದ ಸಾಲ್ಯಾನ್ ಮತ್ತಿತರ ಗಣ್ಯರನೇಕರು ಉಪಸ್ಥಿತರಿದ್ದು, ಪರಿಷತ್ತಿನ ಅಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿಗಳು ಸ್ಮರಣಿಕೆ ಪುಷ್ಪಗುಚ್ಛವನ್ನಿತ್ತು ಶಾಲು ಹೊದಿಸಿ ಗೌರವಿಸಿದರು. ಮಹಾರಾಷ್ಟ್ರ ಕನ್ನಡಿಗ ಕಲಾವಿದರ ಪರಿಷತ್ನ ಅಧ್ಯಕ್ಷರಾದ ಪ್ರಭಾಕರ್ ಎಲ್ ಶೆಟ್ಟಿ, ಕಾರ್ಯಾಧ್ಯಕ್ಷರಾದ ರವೀಂದ್ರನಾಥ್ ಎಂ ಭಂಡಾರಿ, ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಹೆಗ್ಡೆ, ಗೌರವಾಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಜೊತೆ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕುತ್ಯಾರ್, ಉಪಾಧ್ಯಕ್ಷರಾದ ನ್ಯಾಯವಾದಿ ಸುಭಾಷ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ದೇವದಾಸ್ ಪಿ ಸಾಲ್ಯಾನ್, ಗೌರವ ಪ್ರಧಾನ ಕಾರ್ಯದರ್ಶಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಮಹೇಶ್ ಎಸ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ರಾಜು ಶ್ರೀಯಾನ್, ಸಂಯೋಜಕರಾದ ಕರ್ನೂರು ಮೋಹನ್ ರೈ, ಪದ್ಮನಾಭ ಸಸಿಹಿತ್ಲು, ಗೌರವ ಕೋಶಾಧಿಕಾರಿ ಸಿಎ ಐಆರ್ ಶೆಟ್ಟಿ, ಕಾರ್ಯಾಧ್ಯಕ್ಷೆ ಲತಾ ಜೆ ಶೆಟ್ಟಿ, ಗೌರವ ಕೋಶಾಧಿಕಾರಿ ಪಿಬಿ ಚಂದ್ರಹಾಸ್, ಕಾರ್ಯಾಧ್ಯಕ್ಷ ವಿವೇಕ್ ಬಿ ಶೆಟ್ಟಿ, ವಿವಿಧ ಉಪಸಮಿತಿಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಬಂಟರ ಸಂಘದ ಎಲ್ಲ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಜಯರಾಮ್ ಎನ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಸನ್ಮಾನ್ಯ ಅಧ್ಯಕ್ಷ ಸುರೇಂದ್ರ ಕುಮಾರ್ ಹೆಗಡೆಯವರು ಮತ್ತು ಜೊತೆಗೆ ಐಕಳ ಹರೀಶ್ ಶೆಟ್ಟರು ಜೊತೆಯಾಗಿ ಈ ಗೌರವವನ್ನು ನೀಡಲಿಕ್ಕಿದ್ದಾರೆ. ನೆಕ್ಸ್ಟ್ ನಮ್ಮೊಟ್ಟಿಗೆ ದಿವಾಕರ್ ಶೆಟ್ಟಿ ಇಂದ್ರಾಳಿ ನಮ್ಮ ಜೊತೆಗಿದ್ದಾರೆ. ಪ್ರಸಿದ್ಧ ಉದ್ಯಮಿಗಳು ಹಾಗೂ ಬಂಟರ ಸಂಘದ ವಿಶೇಷ ಪದಾಧಿಕಾರಿಯಾಗಿಯೂ ಅದು ಅಲ್ಲದೆ ಕರ್ನಾಟಕ ಸಂಘ ಡೊಂಬುವಿಲಿ ಇದರ ಅಧ್ಯಕ್ಷರಾಗಿಯೂ ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರು ಬಿಲ್ಲವ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀ ನಿತ್ಯಾನಂದ ಕೋಟಿಯಾನ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆ ರೋಹಿಣಿ ಸಾಲಿಯಾನ್ ಅವರಿದ್ದಾರೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥವರು, ಮಹಾರಾಷ್ಟ್ರ ಕೇಂದ್ರ ಸರ್ಕಾರದ ಮಾಜಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೋಹಿಣಿ ಸಾಲಿಯಾನ್ ಅವರಿಗೆ ಪುಷ್ಪದ ಗೌರವ, ಜೊತೆಗೆ ಗೌರವ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರಿಂದ ಶಾಲಿನ ಗೌರವ ಸಮರ್ಪಣೆಯಾಗಿದೆ. ವಿಶೇಷ ಹೆಚ್ಚುವರಿ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂತಹ ಸನ್ಮಾನ್ಯ ಪ್ರಕಾಶ್ ಭಂಡಾರಿ ಅವರು ನಮ್ಮ ಜೊತೆಗಿದ್ದಾರೆ. ಚಿಣ್ಣರ ಬಿಂಬದ ಒಬ್ಬ ಸಮಸ್ತ ಸಾರಥಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಪ್ರಕಾಶ್ ಭಂಡಾರಿ ಅವರಿಗೆ ಬಂಟರ ಸಂಘದ ಸಾಂಸ್ಕೃತಿಕ ವಿಭಾಗದ ನೇತಾರ ಶ್ರೀಯುತ ರವೀಂದ್ರನಾಥ್ ಭಂಡಾರಿ ಅವರಿಂದ ಗೌರವ ಸಂದಾಯ ಆಗಿದೆ. ಜೊತೆಗೆ ಕಮಲಾಕ್ಷ ಸರಾಫ್ ಹಾಗೂ ನಮ್ಮ ಜೊತೆಗೆ ಸಿಎ ಸುರೇಂದ್ರ ಶೆಟ್ಟಿ ಅವರಿದ್ದಾರೆ. ಬಾಂಬೆ ಬಂಡ್ ಸೆಷನ್ನ ದಯವಿಟ್ಟು ಮುಂದೆ ಸುರೇಂದ್ರ ಶೆಟ್ಟಿ ಅವರು ಕೋಶಾಧಿಕಾರಿ ಅಲ್ಲ, ನಮ್ಮ ಕಾರ್ಯದರ್ಶಿಗಳವರು. ನಮ್ಮ ಜೊತೆ ಶ್ರೀ KL ಬಂಗೇರ್ ಅವರಿದ್ದಾರೆ, ಮಗುವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷರು. ಅವರಿಗೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀ ವಿಜಯ್ ತಿಂಗಾಳೆ ಅವರು ಗೌರವವನ್ನು ಮಾಡಬೇಕು. ಮಹಾರಾಷ್ಟ್ರ ಕನ್ನಡಿಗ ಕಲಾವಿದರ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾದಂಥ ತಿಂಗಳಾಯರು. ಉಳ್ತೂರು ಮೋಹನ್ ದಾಸ್ ಶೆಟ್ಟರು ಬಂಟರ ಸಂಘದ ಪರವಾಗಿ ವಿಶೇಷ ಉಪಸ್ಥಿತಿ ನಮ್ಮೊಟ್ಟಿಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಜೊತೆ ಕೈ. ಶ್ರೀ ನ್ಯಾಯವಾದಿ ಮೊಯ್ದೀನ್ ಮುಣ್ಕೂರು ನಮ್ಮ ಜೊತೆಗಿದ್ದಾರೆ, ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರು. ಶಾಫಿ ಮೋಹನ್ ದಾಸ್ ಶೆಟ್ಟಿ ಉಳ್ತೂರು.
ನಮ್ಮ ಅಧ್ಯಕ್ಷ ಶ್ರೀ ಸುರೇಂದ್ರ ಕುಮಾರ್ ಹೆಗಡೆಯವರಿಂದ ನೆನಪಿನ ಕಾಣಿಕೆ ಹಾಗೂ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಗೌರವಾಧ್ಯಕ್ಷರಾದಂತಹ ಶ್ರೀ ಐಕಳ ಹರೀಶ್ ಶೆಟ್ಟರಿಂದ ಈ ಗೌರವ ಸಲ್ತಾ ಇದೆ. ಬ್ಯಾರಿ ಸಮುದಾಯದ ನೇತೃತ್ವವನ್ನು ಬಹಳ ಸಮರ್ಥವಾಗಿ ನಡೆಸ್ತಕ್ಕಂತಹ ಮಹಾನುಭಾವ, ಜೊತೆಗೆ ಪ್ರಸಿದ್ಧ ನ್ಯಾಯವಾದಿಗಳು. ಅಶೋಕ್ ಶೆಟ್ಟಿ ಪೆರಮುದೆ ನಮ್ಮ ಜೊತೆಗಿದ್ದಾರೆ. ಒಳ್ಳೆಯ ಉದ್ಯಮಿ, ಜೊತೆಗೆ ಒಳ್ಳೆಯ ಸಂಘಟಕ. ಅಶೋಕ್ ಇಂಡಸ್ಟ್ರೀಸ್ ಇದರ CMD ಆಗಿದ್ದಾರೆ ಅಶೋಕ್ ಶೆಟ್ಟಿ ಪೆರಮುದೆ. ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಈ ಗೌರವವನ್ನು ನೆರವೇರಿಸಬೇಕು. ಕಲಾವಿದರ ಪರಿಷತ್ತಿನ ಪರವಾಗಿ, ಜೊತೆಗೆ ಐಕಳ ಹರೀಶ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಬಂಟು ಸಂಘದ ಜೊತೆ ಕೋಶಾಧಿಕಾರಿ ಮಹೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮುಂಭಾಗ ಬರಬೇಕು ಮಹೇಶ್ ಅಣ್ಣ. ದಶಮಾನೋತ್ಸವ ಸಮಿತಿಯಿಂದ ಈ ಗೌರವ ವಿಶೇಷ ಸಲ್ತಾ ಇದೆ. ಜೊತೆಗೆ ಅಶೋಕ್ ಪಕ್ಕಳ, ಬಂಟ್ರವಾಣಿಯ ಸಂಪಾದಕರು. ಹೆಗ್ಗಡೆ ಸೇವಾ ಸಂಘದ ವಿಜಯ್ ಹೆಗ್ಡೆಯವರು ನಮ್ಮ ಜೊತೆಗಿದ್ದಾರೆ. ವಿಜಯ್ ಹೆಗ್ಡೆಯವರು ಬರಬೇಕು. ಅವರಿಗೆ ದಶಮಾನೋತ್ಸವ ಸಮಾರಂಭದ ಈ ವಿಶೇಷವಾಗಿ ಒಬ್ಬ ಅತಿಥಿಯನ್ನು ನಾನು ಉಲ್ಲೇಖಿಸಬೇಕು. ನಮ್ಮ ಜೊತೆಗೆ ಯೆಸ್ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಮುಂಬಯಿಯ ಪ್ರಸಿದ್ಧ ಬ್ಯಾಂಕಿಗೆ ಒಬ್ಬ ಕನ್ನಡಿಗ ಅಧ್ಯಕ್ಷನಾಗಿ ನೇಮಕವಾಗಿರ್ತಕ್ಕಂಥದ್ದು ಬಹಳ ಸಂತೋಷ ಸಂಗತಿ. ನಾನು ಶ್ರೀಯುತ ಶಿವಾನಂದ ಶೆಟ್ಟಿಗಾರರನ್ನ ವೇದಿಕೆ ಮುಂಭಾಗ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಬಹಳ ವಿಶೇಷವಾದಂಥ ಗೌರವ ಕನ್ನಡಿಗರಿಗೆ ಸಂದಿದೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತಾ ಇದೆ. ಈ ಗೌರವವನ್ನು ನಮ್ಮ ಸನ್ಮಾನ್ಯ ಗೌರವಾಧ್ಯಕ್ಷ ಐಕಳ ಹರೀಶ್ ಶೆಟ್ಟರು, ಜೊತೆಗೆ ಶ್ರೀ ಸುರೇಂದ್ರ ಕುಮಾರ್ ಹೆಗಡೆಯವರು ಮತ್ತು ರವೀಂದ್ರನಾಥ್ ಭಂಡಾರಿ ಅವರ ಜೊತೆಗೆ ಇಟ್ಕೊಂಡು ನೆರವೇರಿಸಬೇಕು. ತುಳು ಕನ್ನಡ ಸಂಘ ಕಮೋಟೆ ಇದರ ಅಧ್ಯಕ್ಷರಾದಂಥ ಶ್ರೀ ರವಿ ಪೂಜಾರಿ ಬೋಳ, ಒಳ್ಳೆಯ ಸಂಘಟಕರು, ಮುಂಬಯಿಯ ಯುವಕರು, ಅವರನ್ನು ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಕನ್ನಡಿಗ ಕಲಾವಿದರ ಪರಿಷತ್ತು ಇದರ ದಶಮಾನೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಶ್ರೀ ರವಿ ಪೂಜಾರಿ ಬೋಳ ಇವರಿಗೆ ಗೌರವ ಸಲ್ತಾ ಇದೆ. ಸನ್ಮಾನ್ಯ ರವೀಂದ್ರನಾಥ್ ಭಂಡಾರಿಯವರು ಬಂಟರ ಸಂಘದ ಸಾಂಸ್ಕೃತಿಕ ಸಮಿತಿಯ ವತಿಯಿಂದ ಈ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ದೀಪಕ್ ಶೆಟ್ಟಿ ನಮ್ಮ ಯುವ ವಿಭಾಗದ ಸಾರಥಿ, ಅವರನ್ನ ವಿವೇಕ್ ಶೆಟ್ಟಿ ಬಂಟರ ಸಂಘದ ಮಹಿಳಾ ವಿಭಾಗದ ಸಮರ್ಥ ನೇತೃತ್ವ ವಹಿಸಿಕೊಂಡ ಜಯರಾಮ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಮಂಗಲಾ ಶೆಟ್ಟಿ ಅವರು ಈ ಗೌರವವನ್ನು ಮಾಡಿಕೊಡ್ಬೇಕು ಅಂತ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಲತಾ ಜಯರಾಮ್ ಶೆಟ್ಟಿ ಅವರಿಗೆ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿರ್ತಕ್ಕಂತಹ ಸುಮಂಗಲಾ ಶೆಟ್ಟಿ ಅವರು, ಜೊತೆಗೆ ಚಂದ್ರಾವತಿ ದೇವಾಡಿಗ ನಮ್ಮ ಜೊತೆಗಿರಬೇಕು. ಚಂದ್ರಾವತಿ ಅಕ್ಕ ಬನ್ನಿ ಬನ್ನಿ ಬನ್ನಿ. ಚಂದ್ರಾವತಿ ಬನ್ನಿ. ಪರಿಷತ್ತಿನ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಇಬ್ಬರು ಮಹಿಳಾ ಮಣಿಗಳು. ಬಂಟರ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆಗೆ ಈ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಜೊತೆ ಚಂದ್ರಶೇಖರ್ ಪಾಲತ್ತಾಡಿಯವರು, ಕರ್ನಾಟಕ ಮಲ್ಲದ ಸಂಪಾದಕರು ಜೊತೆಗಿದ್ದಾರೆ. ರವೀಂದ್ರನಾಥ್ ಭಂಡಾರಿ ಅವರು ಈ ಗೌರವವನ್ನು ನೆರವೇರಿಸಬೇಕು. ಕನ್ನಡಿಗ ಕಲಾವಿದರ ಪರಿಷತ್ತಿನ ಶ್ರೀಯುತ ರಮೇಶ್ ಶಿವಪುರ ಮತ್ತು ಅಶೋಕ್ ಶಶಿತಲು ಮತ್ತು ರಮೇಶ್ ಶಿವಪುರ, ಐಕಳ ಗಣೇಶ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಬಂಟರ ಸಂಘದ ಡೊಂಬಿವಲಿ ವಲಯದ ಬಹಳ ಮುಂಚೂಣಿಯ ನಾಯಕರವರು. ಅಶೋಕ್ ಶಶಿತಲ್ ಅವರು ಈ ಗೌರವವನ್ನು ನಡೆಸಿಕೊಡ್ಬೇಕು. ಪದ್ಮನಾಭ ಜೊತೆಗಿದ್ದಾರೆ, ಬನ್ನಿ ಬನ್ನಿ. ಕೋಲ್ಪೆ ಧನಂಜಯ ಶೆಟ್ಟರು ವೇದಿಕೆಯಲ್ಲಿದ್ದಾರೆ.
ಅವರನ್ನ ಈ ನಮ್ಮ ಮಹಾರಾಷ್ಟ್ರ ಕಲಾವಿದರ ಪರಿಷತ್ತಿನ PB ಚಂದ್ರಹಾಸ್ ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನಂಜಯ ಶೆಟ್ಟಿ ಕೋಲ್ಪೆ ಅವರಿಗೆ ಗೌರವ PB ಚಂದ್ರಹಾಸ್ ಅವರಿಂದ. ಬನ್ನಿ ಚಂದ್ರಹಾಸ್ ಬನ್ನಿ. ಜಗನ್ನಾಥ್ ಎನ್ ರೈಗಳು ವೇದಿಕೆಗೆ ವಿಶೇಷ ಉಪಸ್ಥಿತಿಯನ್ನು ನೀಡಿದ್ದಾರೆ. ಅವರಿಗೆ ನವೀನ್ ಇನ್ನ ಬಾಳಿಕೆ ಗೌರವವನ್ನು ಮಾಡಬೇಕು. ಬಂಟರ ಸಂಘದ ಈ ಎಂಪ್ಲಾಯೀಸ್ ಅಲ್ನ ಮುಖ್ಯಸ್ಥರವರು. ಇದು ಮಹಾರಾಷ್ಟ್ರ ಕನ್ನಡಿಗರ ಕಲಾವಿದರ ಪರಿಷತ್ತಿನ ದಶಮಾನೋತ್ಸವ ವಿಶೇಷ ವೇದಿಕೆಯ ಗೌರವ ಬಂಧುಗಳೇ. ಬಹುಶಃ ನಾವು ನಮ್ಮೆಲ್ಲ ಉಪಸ್ಥಿತ ಗಣ್ಯರನ್ನು ಗೌರವಿಸಿದ್ದೇವೆ, ಆಧರಿಸಿದ್ದೇವೆ, ಸತ್ಕರಿಸಿದ್ದೇವೆ. ಕನ್ನಡ ಕಲಾವಿದ ಪರಿಷತ್ತು ಮಹಾರಾಷ್ಟ್ರ ಹಾಗೂ ಸಾಹಿತ್ಯ ಮತ್ತು ಸಂಸ್ಕೃತಿಕ ಸಮಿತಿ ಬಂಟರ ಸಂಘ ಜಂಟಿಯಲ್ಲಿ ಆಯೋಜಿಸಿ ಮಾಡಿದ 10ನೇ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಬೆಳಿಗ್ಗೆ ಭಜನೆವಿದ್ದಲ್ಲಿ ವಿಭಜನೆ ಇಲ್ಲಂತೆ. ಆದ್ದರಿಂದ ವಿಭಜನೆ ಇಲ್ಲವಿಲ್ಲ. ಅದರ ಬಹಳ ಸಂಸ್ಕೃತಿ ಸಂಸ್ಕಾರವನ್ನು ಇಟ್ಟುಕೊಂಡು ನಮ್ಮ ಕನ್ನಡಿಗರ ಕಲಾಕಾರರನ್ನು ಉಳಿಸಿ ಬೆಳೆಸಿ ಇರುವುದಕ್ಕೆ ಇದು ಸಹಕಾರ ಮಾಡುವುದು ನಮ್ಮ ಎಲ್ಲ ಕರ್ತವ್ಯ ಎಂದು ಹೇಳಿ ಇದಕ್ಕೆ 10ನೇ ವರ್ಷಕ್ಕೆ ಸಾಹಿತ್ಯ ಕಾಲಿಟ್ಟ ಇವರಿಗೆ ಬಂಟರ ಸಂಘದ ಪರವಾಗಿ ಶುಭಾಶಯವನ್ನು ಸಲ್ಲಿಸ್ತೇನೆ. ನಮ್ಮ ಪೊರ್ಲುಡು ಭಜನೆ ಮಲ್ತದು ಅರೆಗೆ ಮೆಚ್ಚುನಂಚ ಈ ಕಾರ್ಯಕ್ರಮನು ಸಕ್ಸಸ್ಫುಲ್ ಮಲ್ಪೆರೆ ಗಾತ್ರ ಆಡ ನಮ್ಮ ಮಾತ ಭಕ್ತಿಡು ನಟೊಂದ ಆನೆ ಅಂಚನೆ ಇನ್ನಿತ ಕಾರ್ಯಕ್ರಮ ಪೊರ್ಲುಡು ಆವಡು ಎಂದು ಪಂಡದು ಯಾನ್ಲ ಮಾತ ನಮ್ಮ ಬಣ್ ಸಂಘದ ಈ ಪದಾಧಿಕಾರಿಲ್ಲ ಬೊಕ್ಕ ನಮ್ಮ ಪರಿಷತ್ತದ ಪೂರ ಮೆಂಬರ್ಸ್ನ ಬಿಹಾಫ್ ಯಾನು ಮಾತರಿಗೆಲ್ಲ ಶುಭಾಶಯ ಕೋರುದು. ಎಲ್ಲ ಕಲಾ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ಹಾಗೂ ಇಲ್ಲಿ ನೆರೆದವರ ಎಲ್ಲರಿಗೂ ನನ್ನ ಶುಭಾಶಯಗಳು. ಕಲಾ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳು ಅತಿ ಉತ್ತಮ ರೀತಿಯಿಂದ ನಡೆಯಲಿ ಎಂದು ಭಾವಿಸುತ್ತಾ ನಾನು ದೇವರ ಪ್ರಾರ್ಥನೆ ಮಾಡ್ತಿದ್ದೇನೆ. ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರ ಇದರ ದಶಮಾನೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಈಗ ತಾನೇ ಅಂದಂತೆ ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಗರ ಭಜನೆಯೊಂದಿಗೆ ಪ್ರಾರಂಭಗೊಂಡಂಥ ಈ ಕಾರ್ಯಕ್ರಮ ದಶಮಾನೋತ್ಸವದ ಈ ವಿಜೃಂಭಣೆಯ ಆಶೀರ್ವಾದ ಶತಮಾನದತ್ತ ಸಾಗಲಿ, ಎಲ್ಲ ಕಲಾವಿದರಿಗೆ ಸಮೃದ್ಧಿ ಸುಖ ಶಾಂತಿ ಒದಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತಿನ ಮೂಲಕ ಶುಭಾಶಯ ಕೊಡ್ತಾ ಇದ್ದೇನೆ. ಧನ್ಯವಾದ. ದಶಮಾನೋತ್ಸವ ಆಚರಿಸ್ತಾ ಇದೆ ನಮ್ಮ ಕನ್ನಡಿಗ ಕಲಾವಿದರ ಪರಿಷತ್ತು. ಅಂದರೆ ತುಂಬ ಒಂದು ಸಂತೋಷದ ವಿಷಯ. ಯಾಕಂದರೆ ಯಾವುದೇ ಒಂದು ಸಂಸ್ಕೃತಿ ಉಳಿಯಬೇಕಾದರೆ ಅದರ ಮುಖ್ಯ ರೂವಾರಿಯಾಗಿ ಕೆಲಸ ಮಾಡ್ತಿರುವವರು ನಮ್ಮ ಕಲಾವಿದರು. ಅಂಥ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಇಲ್ಲಿ ಆಗ್ತಾ ಉಂಟು. ಕಳೆದ 10 ವರ್ಷದಿಂದ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಕಲಾವಿದರು. ನಮ್ಮ ಸುರೇಂದ್ರ ಕುಮಾರ್ ಹೆಗ್ಡೆ ಅವರು ದೊಡ್ಡ ಕಲಾವಿದರು. ಅಂಥ ಕಲಾವಿದರನ್ನು ಒಟ್ಟುಗೂಡಿಸಿ, ವಿಶೇಷವೆಂದರೆ ಈ ಎಲ್ಲ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ದೊಡ್ಡ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ celebrate the Kannadiga Kalavida Parishad Maharashtra the decennial celebration. I congratulate all the organizers and the office bearers of this organization and wish all the success and ಎಲ್ಲೋ ಇರು ಹೇಗಾದರೂ ಇರು ಆದರೆ ಮಾತ್ರ ಕನ್ನಡವಾಗಿರು. ಥ್ಯಾಂಕ್ ಯು. ಈ ಸಂಸ್ಥೆಯ 10ನೇ ವರ್ಷದ ಈ ಒಂದು ಸಮಾರಂಭ ನನಗೆ ಇಲ್ಲಿ ಬರಲು ತುಂಬ ಸಂತೋಷವಾಗಿದೆ. ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಆ ಕಲಾವಿದರನ್ನು ಅವರ ಬಾಂಧವ್ಯವನ್ನು ಉಳಿಸಿ ಅವರಲ್ಲಿ ಪ್ರೀತಿ, ಅವರ ಕಷ್ಟ ದುಃಖಗಳಿಗೆ ಸ್ಪಂದಿಸುವಂತಹ ಈ ಸಂಸ್ಥೆಗೆ ನಾವೆಲ್ಲರೂ ಸಹಕರಿಸೋಣ. ಕಲಾವಿದರ ಪರಿಷತ್ತಿನ ದಶಮಾನೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ಬಹುಶಃ ಇನ್ನೂ ದಶಮಾನೋತ್ಸವದ ನಂತರದ ಬೆಳವಣಿಗೆಗಳನ್ನು ನೀವು ನೋಡಲಿಕ್ಕಿರುವಂಥದ್ದು. ಬಹುಶಃ 10 ವರ್ಷ ಭಾಳ ಸಣ್ಣ ಮಕ್ಕಳಾಟಿಕೆಯ ಸಂದರ್ಭ. ಇನ್ನು ಬಹುಶಃ ಟೀನೇಜ್ ಬರ್ತದೆ. ಈ ಟೀನೇಜ್ನಲ್ಲಿ ಏನು ಮಾಡಬೇಕು, ಕಲಾವಿದರನ್ನು ಹೇಗೆ ನಾವು ಒಂದು ವೇದಿಕೆಯಲ್ಲಿ ತರಬೇಕು, ಬಹುಶಃ ವೇದಿಕೆಯಲ್ಲಿ ತರಲಿಕ್ಕೆ ಹುಟ್ಟುಹಾಕಿದಂಥ ಸಂಸ್ಥೆ. ಎಲ್ರಿಗೂ ಬಂದಂಥ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈಗ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.
ಸಂಗೀತ ಮೃದಂಗ ತಾಳ ವೀಣಾದಿಗಳಿರಲು ರಂಗ ಕುಣಿದ ಪಾಂಡುರಂಗ ಕುಣಿದ ಸಂಗಡ ಸಂತ ಸಂಗ ಸಂಗೀತ ಮೃದಂಗ ತಾಳ ವೀಣಾದಿಗಳಿರಲು ರಂಗ ಕುಣಿದ ಪಾಂಡುರಂಗ ಕುಣಿದ ರಂಗ ಕುಣಿದ ಪಾಂಡುರಂಗ ಕುಣಿದ ಪಾಂಡುರಂಗ ಕುಣಿದ. அலைபாயுதே 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 கண்ணாய மனமிக அலைபாயுதே கண்ணா என் மனமிக அலைபாயுதே உன்னானந்த மோகன வேணுகானமதி அலைபாயுதே கண்ணா என் மனம் அலைபாயுதே. ನಮಸ್ತೆ ಕಲಾಭಿಮಾನಿಗಳೇ, ಮುಸ್ಸಂಜೆಯ ಈ ಹೊತ್ತಿನಲ್ಲಿ ಕನ್ನಡಿಗ ಕಲಾವಿದರ ಪರಿಷತ್ತಿನ ದಶಮಾನೋತ್ಸವ ಸಂಭ್ರಮದ ಸಮಾರೋಪ ಸಮಾರಂಭದ ಘನಸಿರಿಯ ವೇದಿಕೆ ನಮ್ಮ ಎದುರು ಸಿದ್ಧವಾಗಿ ನಿಂತಿದೆ. ಈ ವೇದಿಕೆಯಲ್ಲಿ ದಶಮಾನೋತ್ಸವದ ಸವಿ ನೆನಪಿಗೆ 10 ಜನ ಹಿರಿಯ ಕಲಾವಿದರನ್ನು ಗೌರವಿಸ್ತೇವೆ. ಜೊತೆಗೆ ಒಟ್ಟು 10 ವರ್ಷದಲ್ಲಿ ನಮ್ಮ ಎಣಿಕೆಯಂತೆ ಕಲಾವಿದರ ಕಲ್ಯಾಣಕ್ಕೋಸ್ಕರ ನಾವು ಸ್ಥಾಪಿಸಿದಂಥ ನಿಧಿಯ ಪ್ರಥಮ ಕಾಣಿಕೆಯನ್ನು ಅಶಕ್ತ ಕಲಾವಿದರಿಗೊಬ್ಬರಿಗೆ ಅರ್ಪಿಸುವಂಥ ಕಾಯಕವನ್ನು ನಮ್ಮ ಅಧ್ಯಕ್ಷರು ತಿಳಿಸ್ತಾರೆ. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷರು, ಕನ್ನಡಿಗ ಕಲಾವಿದರ ಪರಿಷತ್ತಿನ ಅಧ್ಯಕ್ಷರಾದಂಥ ಸುರೇಂದ್ರ ಕುಮಾರ್ ಹೆಗ್ಡೆಯವರ ಘನ ಅಧ್ಯಕ್ಷತೆಯಲ್ಲಿ ಈ ವೇದಿಕೆಯ ಕಾರ್ಯಕ್ರಮ ನಡೀತದೆ. ವೇದಿಕೆಯಲ್ಲಿರುವಂಥ ಬಂಟರ ಸಂಘದ ಅಧ್ಯಕ್ಷರು, ಹಾಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿಯ ಜಂಟಿ ಆಶ್ರಯದ ಕಾರ್ಯಾಧ್ಯಕ್ಷರು ರವೀಂದ್ರನಾಥ್ ಎಂ ಭಂಡಾರರು, ಪ್ರಭಾಕರ್ ಎಲ್ ಶೆಟ್ಟಿಯವರು, ಹಾಗೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು, ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ, ನಮಗೆ ಪ್ರೀತಿಯ ಸಹಕಾರ ಕೊಟ್ಟಿದೆ. ಓಂಕಾರದ ನಾದದಲ್ಲಿ ಜೇಂಕಾರ ಹೊರ ಹೊಮ್ಮಲಿ, ಓಂಕಾರದ ನಾದದಲ್ಲಿ ಜೇಂಕಾರ ಹೊರ ಹೊಮ್ಮಲಿ, ನಾಟ್ಯ ದೇವಿ ಕುಣಿ ಕುಣಿದು ಬಂದು ನಮ್ಮ ಕಲಾ ಪರಿಷತ್ತು ಬೆಳಗಲಿ, ನಾಟ್ಯ ದೇವಿ ಕುಣಿ ಕುಣಿದು ಬಂದು ನಮ್ಮ ಕಲಾ ಪರಿಷತ್ತು ಬೆಳಗಲಿ, ನಮ್ಮ ಕಲಾ ಪರಿಷತ್ತು ಬೆಳಗಲಿ, ನಮ್ಮ ಕಲಾ ಪರಿಷತ್ತು ಬೆಳಗಲಿ. ನಮ್ಮ ಎಲ್ಲ ದೈವದೇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರ, ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವಿಭಾಗ ಬಂಟ್ ಸಂಘ ಮುಂಬೈ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಬ್ಯಾಂಗ್ಳೂರು ಇದರ ಸಹಕಾರದೊಂದಿಗೆ ದಶಮಾನೋತ್ಸವದ ಆಚರಣೆಯ ಸಂಭ್ರಮದಲ್ಲಿದ್ದೇವೆ. ನಾವು ಕನ್ನಡ ಎಲ್ಲರಿಗೆ ಬರುವುದಿಲ್ಲ, ಕೆಲವರಿಗೆ ಕನ್ನಡ ಬರುವುದಿಲ್ಲ, ತುಳು ಎಲ್ಲರಿಗೆ ಬರ್ತದೆ, ಆದ್ದರಿಂದ ತುಳುವಿನಲ್ಲಿ ಮಾತಾಡ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು
ಪರಿಷತ್ತಿನ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಹೆಗ್ಡೆ ಅವರು. ಅಂತೆ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ದೇವರ ಪೂಜೆ ಎಲ್ಲ ಮುಗಿಸಿ ಭಜನೆಯೊಂದಿಗೆ ಉದ್ಘಾಟನೆಯನ್ನು ಮಾಡಿದವರು ನಮ್ಮ ಬಂಡ್ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ಎಲ್ ಶೆಟ್ರು. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ. ಎದುರುಗಡೆಯಲ್ಲಿ ಎಲ್ಲ ತುಳು ಕನ್ನಡಿಗರು, ಎಲ್ಲ ಸಮಾಜದವರು ಇದ್ದಾರೆ. ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ಮಹಾನಗರ ತೂಗಿನಂಚಿನ ಮಹಾನ್ ವಿದ್ವಾನ್ ಧಾರ್ಮಿಕ ಮುಖಂಡಿ ಕೈರಬಿಟ್ಟು ವಿಶ್ವನಾಥ್ ಭಟ್ರಿಗೆ ದಶಮಾನೋತ್ಸವದ ಸಂಭ್ರಮದ ಆತ್ಮೀಯ ಸ್ವಾಗತ ಗೌರವ. ನಮ್ಮ ಟಿವಿಡ್ ತೂ ಒಂದುಳ್ಳೇರು ನಮ್ಮ ತೆಲ್ಪೋಡು ಕ್ಲ್ಯಾಪ್ ಹಾಕೋಡು ರದ್ದು ಬೇಲೆ ಹಾಂ ಏರ್ಪೋದು. ಧನ್ಯವಾದಗಳು ವೀಕ್ಷಟ್ರೆ. ಅಂಜನೆ ಪ್ರೇಮ್ನಾಥ್ ಮಿತ್ತಬಲೆ, ದಯಾನಂದ್ ಸಾಲಿಯಾನ್ ಮಿತ್ತಬಲೆ ದುಂಬುದ ಗೌರವ ನಮ್ಮ ಶ್ರೀ KM ಶೆಟ್ರೆ ಕೊರೊಂದುಲ್ಲ CMD VK ಗ್ರೂಪ್ ಆಫ್ ಕಂಪನೀಸ್ ಕಲಾವಿದರ ಪರಿಷತ್ತು KM ಶೆಟ್ರೆ ಪೊನ್ನಾಗ ಬಾರಿ ಬುಡು ಉಡಾಲ್ಡ್ ಸಹಕಾರ ಮಲ್ದೆರು ಬಾರಿ ಮಲ್ಲ ಕೈಗಾರಿಕೋದ್ಯಮಿ ಕೊಡುಗೈದಾನಿ ಬಂಟ್ರ ಸಂಘದ ಮಹಾದಾನಿನ ಸ್ಥಾನೋಡು ಶೋಭಿಸಾವನ KM ಶೆಟ್ರೆಗೆ ಆತ್ಮೀಯ ಸ್ವಾಗತ ಬಯಸೊಂದು ಈ ಗೌರವವನ್ನು ಮಲ್ತೊಂದುಲ್ಲ. ದಶಮಾನೋತ್ಸವ ಸಂಭ್ರಮಡು ಕರುಣಾಕರ್ M ಶೆಟ್ರೆಗೆ ಆತ್ಮೀಯ ಸ್ವಾಗತ. ರಮೇಶ್ ಶಿವಪುರ್ ಮೋಹನ್ ರೈಕುಲು ವೇದಿಕೆ ಬತ್ತು ಸೇರನೋಡು ದುಂಬುದ ಗೌರವನು ಶ್ರೀ ಶಂಕರ್ ಶೆಟ್ಟಿ ವೀರಾರ್ ಮೇರೆಗೆ ಮಲ್ತೊಂದುಲ್ಲ. ಗೌರವ ಅಧ್ಯಕ್ಷರು ಮೀರಾ ಡಹಾಣು ಬಣ್ಸ್ ಆತಂದೆ ನಮ್ಮ ಮಹಾನಗರದ ಬಾರಿ ಮಲ್ಲ ಹೋಟೆಲ್ ಉದ್ಯಮಿ ಕೊಡುಗೈ ದಾನಿಲು ಪ್ರತಿ ವರ್ಷ ಶ್ರೀನಿವಾಸ ಕಲ್ಯಾಣ ಮಲ್ಪುನಗ ಒಂಜಿ ಧಾರ್ಮಿಕ ಸೇವೆ ಏತು ಮಲ್ಲ ಪನ್ಪುನ ಆ ಮಟ್ಟನು ತುನ ನಂಗೆ ಗೊತ್ತಾಪುಂಡು ವಿಶೇಷವಾದ ಧಾರ್ಮಿಕ ಸೇವೆ ಮಲ್ಪನಂಚಿನ ಉದ್ಯಮಿ ಶ್ರೀ ಶಂಕರ್ ಶೆಟ್ಟಿ ವೀರಾರ್ ಮೇರೆಗೆ ಆತ್ಮೀಯ ಸ್ವಾಗತ ಬಯಸೊಂದು ಈ ಗೌರವವನ್ನು ಮಲ್ತೊಂದುಲ್ಲ. ಹಾಂ ಧನ್ಯವಾದಗಳು. ದುಂಬುದ ಗೌರವ ದೇವದಾಸ್ ಶೆಟ್ರಿಗೆ ಸಂದಳು. ಯಾಕಡೆ ದೇವದಾಸ್ ಶೆಟ್ರನ ಬಗ್ಗೆ ನಮ್ಮ ಪರಿಚಯವನ್ನು ಮಲ್ತ ಚಿತ್ರಕಲೆಟ್ಟು ಅಂತಾರಾಷ್ಟ್ರೀಯ ಮಟ್ಟುಡು ಖ್ಯಾತಿ ಹೊಂದಿನ ದೇವದಾಸ್ ಶೆಟ್ರು ಬೊಂಬೈಡುಳ್ಳೇರ ಪಂಡ್ರೆ ನಂಗೆ ಹೆಮ್ಮೆ ಸಮಾಧಾನ. ದೇವದಾಸ್ ಶೆಟ್ರಿಗೆ ಈ ಸಂದರ್ಭಡು ಆತ್ಮೀಯವಾಯಿನ ಗೌರವ ನಮ್ಮ ಸಂದ ಒಂದುಲ್ಲ. ಡಾಕ್ಟರ್ RK ಶೆಟ್ರೆ, ರವೀಂದ್ರನಾಥ್ ಭಂಡಾರ್, ಮಹೇಶ್ ಶೆಟ್ರೆ ಈ ಒಂಜಿ ಗೌರವಗಳು ಸೇರೋಣ ಪಂದು ಯಾನ ವಿನಂತಿ ಮಲ್ಪುವೆ. ಹಿರಿಯ ಸಾಧಕಗೆ ಇನಿ ದಶಮಾನೋತ್ಸವ ಸಂಭ್ರಮಡು ನಮ್ಮ ಗೌರವ ಮತ್ತೊಂದುಲ್ಲ. ಪದ್ಮನಾಭ ಪೈಯಡರು, ಸಂತೋಷ್ ಶೆಟ್ರೆ, ಅಂಜನೆ KM ಶೆಟ್ರೆ, ಗುಣಪಾಲ್ ಶೆಟ್ಟಿ ಐಕಲ ಈ ಒಂಜಿ ಗೌರವಡು ಸೇರೋಣ ಪಂದು ಯಾನ ವಿನಂತಿ ಮಲ್ಪು. ಶೇಖರ್ ಕೋಟ್ಯಾನ್ ಸಸಿ ಇತ್ತಲು ಮೇರೆಗೆ ಆತ್ಮೀಯವಾಯಿನ ಗೌರವ ಸಂದೊಂದೋಳು. ಅಂಚಿನ ಸಂದರ್ಭ ಇತ್ತಂಡು ಪೊಂಜೋಲು ನಾಟಕ ಪಂಡ ದಾದನವಂತೆ ದೂರ ಇತ್ತೇರು. ಆ ಸಂದರ್ಭಡು ಕಲಾ ಜಗತ್ತು ಪುಟ್ಟದು 35 ಹಿಡಿದು ಮಿತ್ತಾಣ 35 ವರ್ಷದ್ದು ಅಪಗರ್ದಿಂಚ ಕಲಾ ಜಗತ್ತುಡು ಬಾರಿ ಒಂಜಿ ನೆಟ್ಟು ಅಭಿನಯ ಮಲ್ತಿನಾರು ಚಂದ್ರಪ್ರಭ ಆರಿನ ಈ ಪೊರ್ತುಡು ನಮ್ಮ ಗೌರವ ಮಲ್ಪರಲ್ಲ. ಮುಂಬೈದ ಪೂರ್ತಿ ಹಿರಿಯ ಕಲಾವಿದೆ. ತನ್ನ ಉದ್ಯೋಗದೊಟ್ಟಿಗೂ ವೃತ್ತಿ ಜೀವನದೊಟ್ಟಿಗೂ ಪ್ರವೃತ್ತಿಯಾದ ಕಲೆನ ಗೆತ್ತೊಂದು ರಡ್ಡೆಕ್ಲ ಸರಿಯಾಯಿನ ಸ್ಥಾನ ಕೊಡ್ದು ಐಕ್ ನ್ಯಾಯ ಒದಗಿಸೈನಕ್ಲು ಈ ನಮ್ಮ ಇನಿತ ಸನ್ಮಾನಿತರು ಪಂಡ್ರೆ ಮಸ್ತ್ ಖುಷಿ ಹಾಕೊಂಡು ಅವರ ಜೋರ್ಡೆ ಚಪ್ಪಾಳೆ ದಟ್ಟದು ಮುಕ್ಲೇನೆ ಅಭಿನಂದಿಸವಡು. ಕಲಾವಿದರ ಐಸಿರಿ ಸುನೀತಕ್ಕ ನನ್ನ ಪಂದ್ರೆ ಬಲ್ಲಿ, ಸಾಹಿತ್ಯದ ಸಿರಿಯಕ್ಕ ಬಲೆ, ಕಲಾವಿದರ ಐಸಿರಿ ಅಕ್ಕ ಬಲೆ ಇಂಚೆನೇ ಪನು ತೆಗನಗ ಆತು ಸಮಾಧಾನ ಉಂಡು. ನಂಗೆ ಬಾರಿ ಮಲ್ಲ ಹೆಮ್ಮೆ ಉಂಡು ಈ ಪ್ರಾಯೋಡು ಉಂಡು ಒಂಜಿ ಗಲಿಗೆ ಲಕ್ಕದುಂತುಂದಂಡ ಈ ಹಿರಿಯ ಚೇತನಗೂ ಬಾರಿ ಮಲ್ಲ ಸಮಾಧಾನ.
ಗುಣಪಾಲ್ ಶೆಟ್ಟಿ ಅವರು ಎಲ್ಲರೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಒಟ್ಟು ಸೇರಿ ಈ ಬಿಡುಗಡೆಯನ್ನು ಈ ಪತ್ರಿಕೆಯನ್ನು ಈತಮಲ್ಲ ಕಾರ್ಯಕ್ರಮ ಮಹಾರಾಷ್ಟ್ರಾದ್ಯಂತ ಬೇತೆ ಬೇತೆ ಕಡೆ ಬೈತ ಕಲಾವಿದರನ್ನ ಬೇತೆ ಬೇತೆ ಕಾರ್ಯಕ್ರಮ ಮಾತ ಒಟ್ಟು ಮಲ್ಪಡು ಒಂದೇ ಲೆವೆಲ್ ಇತ್ತನತ್ತು ಮಾತ ಸಂಘ ಸಂಸ್ಥೆದ ಅಧಿಕಾರಿ ಇಲ್ಲ ಎಂಕಲ್ನ ಇಟ್ಟು ಕಾರ್ಯಕರ್ತರ ಅದುಲ್ಲೇರೆ ಅಕಲ್ನ ಒಟ್ಟು ಲೆತ್ತಂದು ಪೋಡು ಈತಮಲ್ಲ ಕಾರ್ಯಕ್ರಮ ಕಾರಣ ಅವಳ ಇಂಚಿನ ನಮ್ಮನ ಸಂಗೀತ ಎಲ್ಲ ಉಂಡು ಸಂಗೀತ ಎಲ್ಲ ಕೊರಿಯ ನಾಟಕ ಎಲ್ಲ ಕೊರಿಯ ಯಕ್ಷಗಾನ ಎಲ್ಲ ಕೊರೊಂದುಲ್ಲ ಗೋಷ್ಠಿಲ ಆಂಡ್ ಚರ್ಚೆಲ ಆಂಡ್ ಪೂರ ಆಂಡ್ ನಗರ ಭಜನೆಲ ಆಂಡ್ ಇಂಚಿನ ಪೂರ ವೈವಿಧ್ಯಮಯ ಕಾರ್ಯಕ್ರಮ ಕೊರನ ಸುಲಭ ಇಜ್ಜಿ ಅಯ್ಯನ ಸಂಯೋಜನೆ ಮಲ್ಪರ ಮಸ್ತ್ ಜನ ಬೆಂದೇರು ಆ ಸಂಯೋಜನೆ ಬಂದಿಗ್ಲೆ ಎಡ್ಡೆ ರೀತಿಡ್ ಪಂಡದ ಈ ಕಾರ್ಯಕ್ರಮ ಯಶಸ್ವಿ ಮಲ್ತನ ಮೂಜಿ ತ್ರಿಮೂರ್ತಿಲು ಅಶೋಕ್ ಪಕ್ಕಳ ಕಣ್ಣೂರು ಮೋಹನ್ ರೈ ಅಂಜನೆ ದಯಾಸಾಗರ್ ಚೌಟ. ಕಾರ್ಯಕ್ರಮದಲ್ಲಿ ನವೀನ್ ಶೆಟ್ಟಿ ಇನ್ನ ಬಾಲಿಕೆ ಈ ರೀತಿ ಹೇಳಿದರು. ಈ ಸಂಸ್ಥೆ ಒಂಜಿ 10ನೇ ವರ್ಷದ ಒಂಜಿ ಪಾದಾರ್ಪಣೆ ಬಾರಿ ಒಂಜಿ ಪುರ್ಲುದ ಕಾರ್ಯಕ್ರಮನು ಇನಿ ಬಂಟರ ಸಂಘ ಬೊಕ್ಕ ಪರಿಷತ್ತು ಒಟ್ಟುಗಾದು ಬಾರಿ ಪುರ್ಲುಡು ಮಲ್ತುಂಡು ಆಂಡ ಒಂಜಿ ಇಡೀ ದಿನದ ಒಂಜಿ ಕಾರ್ಯಕ್ರಮ ಮಲ್ಪೊಂಡ ಮಸ್ತ್ ಪ್ರಯತ್ನ ಭಾರಿ ಬಂಗ ಆಪುಂಡು ಆಂಡ ರಡ್ಡ್ ಒಂಜಿ ಸಂಸ್ಥೆ ಒಟ್ಟುಗಾದು ಈ ಒಂಜಿ ಪೊರ್ಲುದ ಕಾರ್ಯಕ್ರಮ ಯಶಸ್ವಿ ಆಂಡ್ ಅಂಚಾದು ನನ್ನ ಮಿತ್ತೆಗಳ ಈ ಒಂಜಿ ಕನ್ನಡ ಕಲಾವಿದರ ಪರಿಷತ್ತು ಒಂಜಿ ಗೋಲ್ಡನ್ ಜೂಬಿಲಿ ಯಶಸ್ವಿ ಅವಾರ್ಡ್ ಅಂಚನೆ ಕಲಾವಿದರ ಪರಿಷತ್ ಅಧ್ಯಕ್ಷ ಸುರೇಂದ್ರ ಕುಮಾರ್ ಹೆಗ್ಡೆರ್ನ ಆ ಒಂಜಿ ನೇತೃತ್ವಡು ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಆಂಡ್ ಪಂಪಿನ ಒಂಜಿ ಕೀರ್ತಿ ಈ ಕನ್ನಡ ಕಲಾವಿದರ ಪರಿಷತ್ತುಗುಂಡು. ಕಮಲಾಕ್ಷ ಸರಾಫ್ ಈ ರೀತಿ ನುಡಿದರು. 2008ರಲ್ಲಿ ನಮ್ಮ ಸಂಸ್ಥೆ ಟ್ರಸ್ಟ್ ಅಧಿನಿಯಮದ ಅಂತರ್ಗತ ರಿಜಿಸ್ಟರ್ ಆಯಿತು. ಅಂದಿನಿಂದ ಇಂದಿನ ತನಕ ಕಲಾವಿದರಿಗಾಗಿ ಕಲಾವಿದರೇ ಹುಟ್ಟಿ ಹಾಕಿಸಿದಂಥ ಸಂಸ್ಥೆ ಪ್ರಗತಿ ಪಥದಲ್ಲಿ ಸಾಗುತ್ತಾ ಇದೆ. ಇವತ್ತಿನ ದಿನ ಬಂಟ್ ಸಂಘ ಅವರ ಜಂಟಿ ಆಶ್ರಯದಲ್ಲಿ ಮತ್ತು ಕರ್ನಾಟಕ ಸರ್ಕಾರ ಸಂಸ್ಕೃತಿ ಇಲಾಖೆ ಅವರ ಆಶ್ರಯದಲ್ಲಿ ನಾವು ದಶಮಾಸ ಆಚರಿಸ್ತಾ ಇದ್ದೇವೆ. ಬೆಳಗಿನಿಂದ ಇವತ್ತಿನ ದಿನ ಬೆಳಗಿನಿಂದ ರಾತ್ರಿಯ ತನಕ ಇಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರ ಇದು ಒಂದು ಅದ್ವಿತೀಯವಾದ ಒಂದು ಸಂಸ್ಥೆ. ಯಾಕೆಂತ ಹೇಳಿದರೆ ಇದರಲ್ಲಿ ಎಲ್ಲ ಪ್ರಾಕಾರಗಳ ಕಲಾವಿದರು ಸಮಾವೇಶಗೊಳ್ತಾರೆ. ಅಂದರೆ ಯಕ್ಷಗಾನ, ನಾಟಕ, ನೃತ್ಯ, ಚಿತ್ರಕಲೆ ಮತ್ತು ಬೇರೆ ಆರ್ಟ್ ಫೀಲ್ಡ್ ಎಲ್ಲ ಕಲಾವಿದರು ಒಟ್ಟುಗೂಡಿ ತಮ್ಮಲ್ಲಿ ಮೈಗೂಡಿಕೊಂಡಿರುವ ಒಂದು ಕಲೆಯನ್ನು ಪ್ರೇಕ್ಷಕರೆದುರು ಪ್ರಸ್ತುತಪಡಿಸಿ ಶಾಬ್ಬಾಸ್ ಎಂದು ಕೊಳ್ತಾರೆ.
ಬಿಡಿ ಬುಡ್ಲಿ ఆయన ತಪ್ಪತ್ತಿ ఆయన ಇಲ್ಲದಕ್ಕೂ ಹಾಗೆ ಶಿಸ್ತೇ ಕಲ್ಪಾದಿಜೇರಿ ఆయన బుడు నిక్కు కల్పాదేరా ఇద విషయదాద పన్పన ಅಲೆ ಅನ್ನ ಯಾನಾಗ ಪಂಡೆ ಎಂಕ್ ಡಾಕ್ಟರ್ ಎಡ ತಿಕ್ಕರು ಒಂಜಿ ಅಗತ್ಯದ ಜಂಬಾರ ಉಂಡು ಆಂಡಲ ಆಯಣ್ಣನ್ ಬುಡೋಡೆ ಅಪ್ಪು ಮೆಂಡ್ಗೆ ಹೆಂಗ್ ಗೊತ್ತಿತ್ತಂಡ ಏನ್ ಅಂಗಡಿ ಇಟ್ಟು ಬನ್ನಗ ಕನ್ಪೂಜೆನೆ ಈತು ಪಂಡಿನಕು ಪುಡಾವರ ಶುರು ಮಲ್ತೆ ಅಂಚಾದ ಯಾನಾಗ ನೂಕಿಯೇ ನೂಕುದು ಲೈ ಬತ್ತೆ ಆಯೆ ನಿನ್ನಡ ಅಪಾಯಿಂಟ್ಮೆಂಟ್ ಗೆತ್ತೊಂದರ ಕೇನೊಂದಿತ್ತೀನಿ ಅವ್ವ ಅಂದ್ ಅವಿಜ್ಜಿ ಬುಡ್ಲೆ ಅನ್ನ ನನ್ನ ಬಿಜುಲುಡ ಏಪಲಂಚ ಪಾತೆರುಜೆ ಬಿಜುಲುಡ ಬುಡ್ಲೆ ಎರಡಲಂಚ ಪಾತೆರುಜೆ ಅಂಚಾಂಡ ಏನು ನೂಕಿಯ ಹುಷಾರವ ಹುಷಾರ್ ಇತ್ತೆ ಮುಲ್ಕುಲ್ಲು ಮಿತ್ತು ಕುಲ್ಲು ಬರ್ಚಿ ಮೂಲ್ಯಾವು ಎಂಕಲ್ಲ ಚಾರೆಡು ಡೂಲಿಜ್ಜಿ ಆಂಡಲ ಯಾನ್ ಡೂಲುಡ್ ಮುರ್ಕುದೇನೆ ಉದರ್ ದಾದಾ ಈರ್ನ ಪುದರು ಎಂಕೆಂಚ ಗೊತ್ತು ನಿನ್ನ ಪುದರ್ ಬಿಜಿಲು ಸಿದ್ದೇಶ್ವರ ಅಂಚೆನನು ಮೋಕೆಡು ಕಲ್ಲು ಕುಟ್ಟಿ ಬಿಜಿಲುಂದ ಪನ್ಪೇರು ಇರ ಗುರ್ತೊಂಡತೆ ಕಾರ್ಕಲದ ಸಂಕು ಅನ್ನ ದೋಸ್ತಿಯಾನು ಕಾರ್ಕಲದ ಸಂಕು ಅವೇರ್ ಸಂಕುಂದಲೇನು ಯಾನ್ ಲೆತ್ತೊಂದಿತ್ತೀನಿ ಆಲ್ನ ಪುದರು ಸಂಕರಿ ಬೊಕ್ಕ ಯಾನು ಒಟ್ಟಿಗೆ ಗೊಬ್ಬುದು ಮಲ್ಲಾತಿನಕ ಅಲ್ಗೆ ನಡೆದು 5 ವರ್ಷ 5 ತಿಂಗೋಲ್ 5 ದಿನಕ್ಕೆ ಮಲ್ಲ ವಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ಥದಂತೆ ನಮ್ಮ ಈ ಮೈಮನ ವಾಗರ್ಥದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ತಿಲಕದ ಬಳ್ಳಿ ಚಿತ್ರದಲ್ಲಿ ಬಹುಶಃ ತುಳು ಚಿತ್ರರಂಗದಲ್ಲಿ ಅಂತಹ ಒಂದು ಹಾಸ್ಯ ಯಾರಿಂದಲೂ ಬರಲಿಲ್ಲ. ಕಾರ್ ಡ್ರೈವರ್ ಆಗಿ ಅದ್ಭುತ ನಟನೆಯನ್ನು ನೀಡಿದವರು ಹರೀಶ್ ವಾಸ್ ಶೆಟ್ಟಿ ಅವರು. ನಿಮ್ಮ ಇರುವಿಕೆ 100 ಮಡಿ ಆನಂದವನ್ನು ಕೊಟ್ಟಿದೆ. ಧನ್ಯವಾದಗಳು ಭಾಸ್ಕರ್ ಶೆಟ್ರೆ. ಅತಿಥಿ ಶಿವರಾಮ್ ಶೆಟ್ರೆ, ಬಂಟರ ಸಂಘದ ಸಕ್ರಿಯವಾದ ಈ ಸಂಘದ ಪ್ರಗತಿತ ಮಿತ್ತೆ ಕಾರ್ಯಶೀಲ ಆತನಂಚಿನ ಒಂಜಿ ಉದ್ಯಮಿ, ಹೋಟೆಲ್ ಉದ್ಯಮಿ ಅಂಚನೆ ಸರಣಿ ಹೋಟೆಲ್ದ ಮಾಲಕೆರು, ಕೊಡುಗೈದಾನಿ ಅಜಕಾರದ ಮುತ್ತು, ಶ್ರೀ ಮಹಾವಿಷ್ಣು ದೇವರನ ಆಡಳಿತ ಮುಕ್ತೇಶ್ವರ ಪಂಚಿನ ಅಜಕಾರ ಶಿವರಾಮ್ ಶೆಟ್ಟಿಗೆ ಆತ್ಮೀಯ ಸ್ವಾಗತ, ಧನ್ಯವಾದಗಳು. ಅಂಜನೆ ಶ್ಯಾಮ್ ಎನ್ ಶೆಟ್ ವೇದಿಕೆ ಶ್ವೇತಾ ಪ್ಯಾಲೇಸ್ ದ ಮಾಲಕೆರು ಅಂಚನೆ ಬಾಂಬೆ ಬನ್ಸ್ ಅಸೋಸಿಯೇಷನ್ ದ ಮಾಜಿ ಗುರುಕಾರೆ, ಶ್ಯಾಮ್ ಎನ್ ಶೆಟ್ ಚಲನಚಿತ್ರದ ನಿರ್ಮಾಪಕರು, ಕೊಡುಗೈದಾನಿ ಈ ಕಾರ್ಯಕ್ರಮಕ್ಕೂ ಬತ್ತದ ನಮ್ಮೊಟ್ಟಿಗೂ ಉಪಸ್ಥಿತರಿದ್ದಾರೆ. ಶ್ಯಾಮ್ ಎನ್ ಶೆಟ್ರ ಉಪಸ್ಥಿತಿಯನ್ನು ಕೊಂಡಾಡ್ತಾ ಈ ಗೌರವವನ್ನು ನಿಮಗೆ ನೀಡ್ತಾ ಇದ್ದೇವೆ. ಆತ್ಮೀಯ ಸ್ವಾಗತ ಶ್ಯಾಮ್ ಎನ್ ಶೆಟ್. ಅಧ್ಯಕ್ಷರೇ, ಕಲಾ ಪೋಷಕರೇ, ಯಕ್ಷಗಾನಗೂ ಬಾರಿ ಮಲ್ಲ ಈ ಮಹಾನಗರಡು ಸೇವೆ ಮಲ್ತನಂಚಿನ ಕಲಾ ಪೋಷಕರಿಗೆ ಆತ್ಮೀಯ ಸ್ವಾಗತೊಟ್ಟಿಗೂ ಗೌರವವನ್ನು ಮಲ್ತೊಂದಲ್ಲ ವೇದಿಕೆಡೆ. ಸುಧಾಕರನಿಗೆ ಕನ್ನಡಿಗ ಕಲಾವಿದರ ಪರಿಷತ್ ದಶಮಾನೋತ್ಸವದ ಈ ಕಾರ್ಯಕ್ರಮಕ್ಕೂ ಆತ್ಮೀಯ ಸ್ವಾಗತ ಬೊಕ್ಕ ಗೌರವ. FCA ಸುಧೀರ್ RL ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ತಾವು ವೇದಿಕೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಒಬ್ಬ ಧಾರ್ಮಿಕ ಮುಖಂಡ, ಈ ನಗರದ ಹಿರಿಯ ಚಾರ್ಟರ್ಡ್ ಅಕೌಂಟೆಂಟ್, ನಮ್ಮ ಜೊತೆ ಆತ್ಮೀಯವಾಗಿ ವ್ಯವಹರಿಸಿದ ಕಲಾ ಪೋಷಕರಾಗಿ ಗುರುತಿಸಿಕೊಂಡಂತಹ ಧಾರ್ಮಿಕ ನೇತಾರ ಸುಧೀರ್ RL ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
ಬಂಟರ ಸಂಘದ ಜತೆ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕುತ್ಯಾರ್ ನಮ್ಮ ಜೊತೆ ಇದ್ದಾರೆ. ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಸಮಾರೋಪ ಸಮಾರಂಭದಲ್ಲಿ ನಮ್ಮನ್ನು ಸಭಾ ವೇದಿಕೆಯ ಜೊತೆ ನಮ್ಮಿರ್ತೀರಿ ನೀವು, ಆದರೂ ಬಂಟರ ಸಂಘದ ಗೌರವವನ್ನು ಜತೆ ಕಾರ್ಯದರ್ಶಿಯಾಗಿ ಸ್ವೀಕರಿಸ್ತಾರೆ. ಕಿಶೋರ್ ಕುಮಾರ್ ಕುತ್ಯಾರ್ ಬಂಟರ ಸಂಘದ ಜತೆ ಕಾರ್ಯದರ್ಶಿಯವರಿಗೆ ಗೌರವ ನಡೀತಾ ಇದೆ. ಶೇಖರ್ ಆರ್ ಶೆಟ್ಟಿ ಇನ್ನ ಹೋಟೆಲ್ ಗಿರಿರಾಜ್ ಯಕ್ಷಮಾನಸದ ಅಧ್ಯಕ್ಷರು. ಪ್ರತಿ ವರ್ಷ ವಿಶೇಷ ಪ್ರಶಸ್ತಿಯನ್ನು ಯಕ್ಷಮಾನಸದ ಮೂಲಕ ಯಕ್ಷಗಾನ ಸಾಧಕನವರವರಿಗೆ ಈ ಮಹಾನಗರದಲ್ಲಿ ನೀಡ್ತಾ ಇರುವಂತಹ ಯಕ್ಷಮಾನಸದ ಅಧ್ಯಕ್ಷರು. ಶೇಖರ್ ಆರ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ವೇದಿಕೆಯಲ್ಲಿ ಇರಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ತಡವಾಗಿ ಆದರೂ ಇನ್ನೂ ಸಂಜೆಯವರೆಗೆ ನಮ್ಮ ಜೊತೆ ಇರ್ತಾರೆ. ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ತಾವು ವೇದಿಕೆ ಬರಬೇಕು. ಶಂಕರ್ ಶೆಟ್ಟಿಯವರು GA ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಚಾಲಕರು. ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶಂಕರಣ್ಣಗೆ ಪ್ರೀತಿಪೂರ್ವಕ ಸ್ವಾಗತ. ಸುರೇಂದ್ರ ಕುಮಾರ್ ಹೆಗ್ಡೆರೆ ಗೌರವ ಮಲ್ಪೇರೆ. 5 ಬೊಕ್ಕ ಅರುಣೋದಯ ಕಲಾನಿಕೇತನ ತಂಡದ ಡಾಕ್ಟರ್ ಮೀನಾಕ್ಷಿ ಶ್ರೀಯಾನ್ ಗುರು ಮೇರ್ನ ಶಿಷ್ಯರು ಇತ್ತೆ ಈ ವೇದಿಕೆ ನೃತ್ಯ ಮಲ್ತದೆ. ರಂಜಿಸ್ ಅವರೊಳ್ಳೆ जटाकटाह सम्भ्रम भ्रमन्निलिम्पनर्चरी वल्लरी विराजमानमूर्धनि धगट्टगट्टगज्ज्वलल्ललाट भट्टभावके किशोर चन्द्रशेखरे रति प्रदीक्षणं मम धोरणी निरुद्ध दुर्धरापदि क्वचित् दिगम्बरे मनो विनोदमे तु वस्तुनि परिभाषा है दोनों, प्रेम की अभिलाषा है दोनों, पराकाष्ठा संबंधों की आदर्शों के ज्ञानी पिता है। स्वयं ही रचना स्वयं रचयिता सकल विश्व के कोई शिवा है। यज्ञ स्वरूपाय जटाधराय मीनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय।
ತರಿ ದಿರಿನ 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 ಧೋಮ್ತರಿ 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 ದಿರಿನ ದಿರಿ 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 ದಿರಿನ ದಿರಿನ ಮಣ್ಣಿ 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 ನಾಟಕವು ನೋಡುವವರ ಅಂತರಾತ್ಮಕ್ಕೆ ಹೋಗ್ತದೆ, ತಟ್ಟುತ್ತದೆ, ಟಚ್ ಆಯ್ತು ಅಲ್ಲಿ. ಹೌದು, ಓರ್ವ ಕಲಾವಿದನಾಗಿ ನನಗೆ ಟಚ್ ಆಗುವಾಗ ಹೌದು, ಬೇರೆಯವರಿಗೆ ಸಹ ಟಚ್ ಆಗಿರ್ಬೋದು ಎಂದು ನನ್ನ ಭಾವ. ಹೌದು ಹೌದು. ಅದು ಸಿನಿಮಾ 3 ಗಂಟೆಯಲ್ಲಿ ಟಚ್ ಮಾಡುವುದಿಲ್ಲ, ಅದಕ್ಕೆ ಟಚ್ ಮಾಡಬೇಕಾದ್ರೆ ಪದ ಅದು ಇದು ಎಲ್ಲ ಹಾಕ್ತಾರೆ. ಅಲ್ಲಿ ಒಂದಷ್ಟು ಬಂಧನಗಳಿರ್ತವೆ, ಅಲ್ಲಿ ಅದು ಯಶಸ್ವಿಯಾಗಬೇಕು, ಪ್ರೇಕ್ಷಕರು ಬರಬೇಕು, ಹಣ ಮಾಡಬೇಕು, ಒಂದಷ್ಟು ಬಂಧನಗಳ ಮೂಲಕ ನಮ್ಮ ತರ ಒಂದು ಮೆರಳಿಕಲೆ ಆಗೋದಿಲ್ಲ. ಆದ್ರೆ ರಂಗಭೂಮಿಯಲ್ಲಿ ಪ್ರೇಕ್ಷಕರು ಇಲ್ಲದೆಯೂ ನಾವು ನಾಟಕ ಆಡಬಹುದು. ಯಾಕೆಂದ್ರೆ ಅಲ್ಲಿ ನಾವು ಎಲ್ಲ ಯಾವುದು ವಿದ್ವತ್ತನ್ನ, ಅನುಭವವನ್ನ ಎಲ್ಲ ತೋರ್ಪಡಿಸಬಹುದು. ಯಾಕಂದ್ರೆ ಬಂಧನ ಹೆಚ್ಚಾಗಿ ಇರೋದಿಲ್ಲ.